ರಿಕ್ಷಾ ಚಾಲಕನವರು ಮಾಡಿದ ಎಡವಟ್ಟಿನಿಂದ ಬೈಕ್ ಸವಾರ ಗಂಭೀರ ಗಾಯಗೊಂಡು ಮೃತಪಟ್ಟ ಘಟನೆ ಮಂಗಳೂರು ನಗರದ ಬಿಜೈನಲ್ಲಿ ನಡೆದಿದೆ. ಬಿಜೈ ನಿವಾಸಿ ನಗರದಲ್ಲಿ ಖಾಸಗಿ ಕಾಲೇಜಿನಲ್ಲಿ ತೃತೀಯ BBM ವ್ಯಾಸಂಗ ಮಾಡುತ್ತಿರುವ 20 ವರ್ಷದ ಕವನ್ ಆಳ್ವ ಮೃತಪಟ್ಟ ಯುವಕ. ನಿನ್ನೆ ಮಧ್ಯಾಹ್ನ ಕವನ್ ಆಳ್ವ ಬೈಕ್ನಲ್ಲಿ ಬಿಜೈ ಚರ್ಚ್ ಸಮೀಪ ತೆರಳುತ್ತಿದ್ದಾಗ ರಿಕ್ಷಾ ಒಂದು ರಸ್ತೆ ಮಧ್ಯಭಾಗದಿಂದಲೇ ಯೂ ಟರ್ನ್ ಹಾಕಿದ ಕಾರಣ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಮರವೊಂದಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಈ ಸಂದರ್ಭ ಈತ ಹೆಲ್ಮೆಟ್ ಅನ್ನು ಕೂಡ ಹಾಕಿರಲಿಲ್ಲ. ಇದರಿಂದ ತಲೆಗೆ ಗಂಭೀರ ಗಾಯಗೊಂಡು ಯುವಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಕದ್ರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.